ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಂದೀಪ್ ಅವರು, ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾದೂರು ಗ್ರಾಮದಲ್ಲಿನ ಕಚ್ಚಾ ತೈಲ ಸಂಗ್ರಹಣಾ ಘಟಕ ಪಾದೂರು ಐಎಸ್ಆರ್ಪಿಎಲ್ 2ನೇ ಹಂತದ ಯೋಜನೆಯ ಗುತ್ತಿಗೆದಾರರಾದ ಖಾಸಗಿ ಕಂಪನಿ ವಿರುದ್ಧ ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ನೇತೃತ್ವದಲ್ಲಿ ಪಾದೂರು ಉಳಿಸಿ ಪರಿಸರ ರಕ್ಷಿಸಿ ಹೋರಾಟ ಕಾಂಗ್ರೆಸ್ ಕೃಪಾಪೋಷಿತ ಸಂಪೂರ್ಣ ರಾಜಕೀಯ ಆಧಾರಿತ ಎಂದರು. 2ನೇ ಹಂತದ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಗೊಂಡಿದೆ. ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಹಾಗೂ ಈಗಿನ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಹೋರಾಟ ನಡೆಸಿ ಭೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಧ್ವನಿ ಎತ್ತದ ನಕಲಿ ಹೋರಾಟಗಾರರು ಎಲ್ಲಿದ್ದರು ಎಂದು ಪ್ರಶ್ನಿಸಿದರು. ಕಾಪು ಶಾಸಕರು ಹಾಗೂ ಶಾಸಕರ ಪುತ್ರನ ವಿರುದ್ಧ ಕಲ್ಲಿನ ವ್ಯವಹಾರ ಮಾಡುತ್ತಿದ್ದಾರೆ ಎಂಬ ಸುಳ್ಳು ಆಪಾದನೆ ಮಾಡಿರುವ ಬೈರಂಪಳ್ಳಿ ಸಂತೋಷ್ ಹಾಗೂ ಮಾಜಿ ಶಾಸಕರಾದ ಸೊರಕೆಯವರು 24 ಗಂಟೆಯೊಳಗೆ ದಾಖಲೆಗಳೊಂದಿಗೆ ಆರೋಪ ಸಾಬೀತುಪಡಿಸಬೇಕು. ಇಲ್ಲವಾದಲ್ಲಿ ಕಾಪು ಮಾರಿಯಮ್ಮನ ಸನ್ನಿಧಾನದಲ್ಲಿ ಅಥವಾ ಅವರು ನಂಬುವ ಯಾವುದೇ ದೇವಸ್ಥಾನಕ್ಕೆ ಬಂದು ಆರೋಪ ಹೌದು ಎಂದು ಪ್ರಮಾಣ ಮಾಡಬೇಕು. ಶಾಸಕರನ್ನ ಕರೆದರುವ ಜವಾಬ್ದಾರಿ ನಮ್ಮದು ಎಂದು ಒತ್ತಾಯಿಸಿದರು. ಸಂದರ್ಭದಲ್ಲಿ ಕಾಪು ಕಂಡ ಪ್ರಾಮಾಣಿಕ ಸಜ್ಜನ ಅಜಾತ ಶತ್ರು ಬಡವರ ಪಾಲಿನ ಆಶಾಕಿರಣವಾದ ಮಾನ್ಯ ಶಾಸಕರು ಹಾಗೂ ಶಾಸಕರ ಪುತ್ರನ ವಿರುದ್ಧ ಕಲ್ಲಿನ ವ್ಯವಹಾರ ಮಾಡುತ್ತಿದ್ದಾರೆ. ಮೈಕ್ ಸಿಕ್ಕಿದಲ್ಲಿ ಬಾಯಿಗೆ ಬಂದಾಗೆ ಮಾತಾಡುವ ಸುಳ್ಳು ಆಪಾದನೆ ಮಾಡಿರುವ ಬೈರಂಪಳ್ಳಿ ಸಂತೋಷ್ ಹಾಗೂ ಮಾಜಿ ಶಾಸಕರ ವಿನಯಕುಮಾರ್ ಸೊರಕೆ ಅವರು 24 ಗಂಟೆಗಳಿಗೆ ದಾಖಲೆಗಳೊಂದಿಗೆ ಆರೋಪ ಸಾಬೀತು ಮಾಡಬೇಕು. ಇಲ್ಲದಿದ್ದಲ್ಲಿ ಕಾಪು ಮಾರಿಯಮ್ಮನ ಸನ್ನಿಧಾನದಲ್ಲಿ ಅಥವಾ ಅವರು ನಂಬುದ ಯಾವುದೇ ದೇವಸ್ಥಾನದಲ್ಲಿ ಬಂದ ಆರೋಪ ಹೌದು ಎಂದು ಪ್ರಮಾಣ ಮಾಡಬೇಕು. ಶಾಸಕರನ್ನು ಕರೆತರುವ ಜವಾಬ್ದಾರಿ ನಮ್ದಾಗಿರ್ತದೆ. ಹಾಗಾಗಿ ಈ ಎಲ್ಲ ISPL ಯೋಜನೆಯ ಎಲ್ಲ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು 20 ವರ್ಷಗಳಿಂದ ಹೋರಾಟ ಆಗ್ತದೆ. 2002-2003 ಸ್ಟಾರ್ಟ್ ಆದ ಹೋರಾಟ. ಪ್ರತಿ ಹೋರಾಟದಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಜನಜಾಗೃತಿ ನಾವೀಗ ಸದಸ್ಯರಾಗಿದ್ದು 2015 ನಂತರ. ಅದಕ್ಕಿಂತ ಮೊದಲು ನಾವು ಜಲ್ಲಿಕೇಶ್ವರ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಜನಜಾಗೃತಿ ಸಮಿತಿ, ಜನಹಿತ ಸಮಿತಿ ಲೆಕ್ಕ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಪೈಪ್ಲೈನ್ ಇರ್ಬೋದು, ಹೈಟೆನ್ಷನ್ ಇರ್ಬೋದು, ಜಲ್ಲಿಕೇಶ್ವರ ಇರ್ಬೋದು, ಜನರಿಗೆ ಆಗುವ ಸಮಸ್ಯೆ ಇರ್ಬೋದು, ಅಲ್ಲಿ ಆ ಲೇಬರ್ ಸಮಸ್ಯೆಗಳಿತ್ತು, ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ಪರಿಹಾರ ಸಮಸ್ಯೆಗಳಿತ್ತು, ಇನ್ನಿತರ ಯಾವ ಕ್ಷಣದಲ್ಲೂ ಪಾದ್ರು ಗ್ರಾಮಸ್ಥರು ಕರೆದ್ರೆ ನಾವು ಯಾವತ್ತೂ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಹೋರಾಟಕ್ಕೂ ಹೋಗಿದ್ದೇವೆ. ನಮ್ಮ ಸ್ವಂತ ಖರ್ಚಿನಿಂದ ಹೋಗಿದ್ದೇವೆ. ಹಿಂದೆ ಶಾಸಕರಲ್ಲ ಸಮಯದಲ್ಲಿ ಸಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಸಮಿತಿಗೆ ಧನ ಸಹಾಯವನ್ನು ಮಾಡಿ ಹೋರಾಟಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಮಜೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಾದ ಪ್ರಸಾದ್ ಶೆಟ್ಟಿ ವಳದೂರು, ಶರ್ಮಿಳಾ ಜೆ ಆಚಾರ್ಯ, ಮಾಜಿ ಉಪಾಧ್ಯಕ್ಷರುಗಳಾದ ಮಧುಸೂದನ್ ಸಾಲ್ಯಾನ್, ಮಂಜುಳಾ ಆಚಾರ್ಯ, ಸಹನಾ ತಂತ್ರಿ ಹಾಗೂ ಮಾಜಿ ಸದಸ್ಯೆ ವನಿತಾ ಉಪಸ್ಥಿತರಿದ್ದರು.